ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲ ಮಳೆಯಲ್ಲಿ ಮನೆಯವರ ಜೊತೆ ಕಳೆದಂಥ ಸುಂದರ ಕ್ಷಣಗಳು ಇವತ್ತು ನಿಮ್ಮ ಜೊತೆಗೆ ಕೊನೆ ತನಕ ನೋಡಿ. ಮಳೆಗಾಲ ಅಂದರೆ ನಮಗೆ ಯಾವೆಲ್ಲ ಹಣ್ಣು ಸಿಗುತ್ತೆ ನೋಡಿ, ವರ್ಷದಲ್ಲಿ ಒಂದೇ ಸತಿ ಇವೆಲ್ಲ ಸಿಗೋದು. ಸೀಸ್ನಲ್ ಫ್ರೂಟ್ಸ್ ಅಂತೀವಿ. ಸೊ ಹಿಂದಿನ ದಿನ ನಾನು ಅಮ್ಮ ಎಲ್ಲ ಕೂತು ನಮ್ಮ ಮನೆಯಲ್ಲಿ ಆಗಿರುವಂಥ ಮೊದಲನೆಯ ಹಲಸಿನಣ್ಣನ್ನು ಕಟ್ ಮಾಡ್ತಾ ಇದ್ವಿ. ನಾವು 3 ಜನ ಇದ್ದೀವಿ, ನಮ್ಮ ಜೊತೆಗೆ ಇನ್ನೊಬ್ಬರು ಇದ್ದಾರೆ. ಯಾರದು ಒಬ್ಸರ್ವ್ ಮಾಡಿದ್ರಾ? ಅಲ್ಲಿ ಲೆಫ್ಟ್ ಸೈಡ್ ಸ್ಕ್ರೀನಲ್ಲಿ ಒಬ್ಬರು ಚೀಫ್ ಗೆಸ್ಟ್ ಕೂತಿದ್ದಾರೆ ನೋಡಿ, ಒಂದು ಸ್ವಲ್ಪ ಕಾಣಿಸ್ತಾ ಇದೆ, ನಮ್ಮ ಮನೆಯ ಬೆಕ್ಕು. ಅಪ್ಪ ಅಮ್ಮ ಏನೋ ಎಲ್ಲ ತೆಗೆದು ಆ ಡಬ್ಬಕ್ಕೆ ಹಾಕ್ತಾ ಇದ್ರೆ, ನಾನು ತೆಗೆದು ಏನು ಮಾಡ್ತಾ ಇದ್ದೀನಿ ನೋಡಿ, ಎಲ್ಲ ನನ್ನ ಬಾಯಿ ಒಳಗಡೆ ಹೋಗ್ತಾ ಇದೆ. ಅದು ಗೊತ್ತೇ ಆಗಲಿಲ್ಲ ನನಗೆ ನಾನು ತಿಂತಾ ಇದ್ನಂತ. ವಿಡಿಯೋ ನೋಡ್ತಾನೆ ನನಗೆ ಗೊತ್ತಾಗಿದ್ದು. ಆಮೇಲೆ ಎಲ್ಲ ಕತೆ ಪುರಾಣಗಳು ಏನೇನೋ ವಿಷಯ ಎಲ್ಲ ಮಾತಾಡ್ತಾ ಇದ್ವಿ. ತೆಗಿಬೇಕಾದ್ರೆ ತಿಂತಾನೇ ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಆ ಡಬ್ಬ ಫುಲ್ ಆಗಿರೋದು. ನೋಡಿದ್ರೆ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿತ್ತು ಗೊತ್ತಾ ಈ ಹಲಸಿನಣ್ಣು. ಇದಾದಮೇಲೆ ಬೆಳಿಗ್ಗೆ ನನಗೆ ಒಂದು ಪಾರ್ಸೆಲ್ ಬಂತು. ಈ ಮಳೆಯಲ್ಲಿ ನನಗೆ ಅವರು ಟೈಮ್ ತಗೊಂಡು ಒಂದು ಅದ್ಭುತವಾದಂಥ ಪಾರ್ಸೆಲ್ನೇ ಕಳಿಸಿದ್ದಾರೆ. ಏನದು ತೋರಿಸ್ಲಾ? ಊಟ ಎಷ್ಟು ಚೆನ್ನಾಗಿದೆಯಲ್ಲ ನೋಡೋದಕ್ಕೆ. ಏನಿದು ಅಂತ ಗೆಸ್ ಮಾಡಿ. ಮಳೆ ಬರಬೇಕಾದ್ರೆ ಉಡುಪಿ ಹುಡುಗಿಯಾಗಿ ಮಳೆಯಲ್ಲಿ ಆಟ ಆಡೋದೇ ಇರೋದಕ್ಕೆ ಸಾಧ್ಯನಾ? ಖಂಡಿತವಾಗ್ಲೂ ಇಲ್ಲ. ಖುಷಿಯಾಯಿತು, ಬಟ್ ನೀವು ಹುಷಾರಾಗಿರಿ ಆಯಿತಾ. ಫ್ಲೋ ಮ್ಯಾಟ್ರೆಸ್ ಅವರು ಒಂದು ಬ್ಯೂಟಿಫುಲ್ ಗಿಫ್ಟ್ ನ ಕಳಿಸಿದ್ದಾರೆ. ಇದರಲ್ಲಿ ಏನಿದೆಯಾ ಅಂತ ಅನ್ಬಾಕ್ಸ್ ಮಾಡೋಣ ಬನ್ನಿ. ಮನುಷ್ಯನಿಗೆ ತುಂಬಾನೇ ಮುಖ್ಯವಾದದ್ದು ಅಂದರೆ ನಿದ್ದೆನೇ ಚೆನ್ನಾಗಾಗಿಲ್ಲ ಅಂದರೆ ನಮ್ಮ ಇಡೀ ದಿನ ಚೆನ್ನಾಗಿರೋದೇ ಇಲ್ಲ. ಸೊ ಹಾಗಾಗಿ ನಾವು ನಿದ್ದೆ ಚೆನ್ನಾಗಿ ಮಾಡಬೇಕು ಅಂದರೆ ನಾವು ಮಲ್ಕೊಳ್ಳುವಂಥ ಬೆಡ್ ಕೂಡ ಚೆನ್ನಾಗಿರಬೇಕು. ಇದು ಅಪ್ಪ ಅಮ್ಮನಿಗೋಸ್ಕರ ಅಂತ ತಂದಿರುವಂಥದ್ದು. ಫ್ಲೋ ಮ್ಯಾಟ್ರೆಸ್ ಅವರು ವೆರಿ ಕೈಂಡ್ಫುಲ್ ಆಗಿ ಈ ಬೆಡ್ನ ಈ ಟೈಮ್ನಲ್ಲೂ ನಮಗೆ ಡೆಲಿವರಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ಥರದ ಬೆಡ್ ನೀವು ಮಾಮೂಲಿ ಅಂಗಡಿಗೆ ಹೋಗಿ ತಗೊಂಡ್ರೆ ತುಂಬಾ ರೇಟ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ನಿಮಗೆ ತುಂಬಾ ಕಮ್ಮಿ ಬೆಲೆನಲ್ಲಿ ಸಿಗುತ್ತೆ. ಯಾಕೆ ಅಂದರೆ ಇವರಲ್ಲಿ ಡೈರೆಕ್ಟಾಗಿ ವೇರ್ ಹೌಸಿಂದನೇ ಡೆಲಿವರಿ ಮಾಡಿಸ್ತಾರೆ. ಸೂಪರ್ ಮಸ್ತ್ ಶೋಕ ಬೆಡ್ చెప్పారు. ಇದು ತಂದಿರೋದು ಅಪ್ಪ ಅಮ್ಮನ್ಗಲ್ಲ. ಸೊ ಹಾಗಾಗಿ ಅವ್ರಿಗೆ ಹೇಳಿದೆ, ನೀವು ಕೂತು ಹೇಗಿದೆಯಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ. ಫ್ಲೋ ಮ್ಯಾಟ್ರೆಸ್ ಅವರು ಪ್ರೀತಿಯಿಂದ ಒಂದು ಬೆಡ್ ನ ಕಳಿಸಿದ್ದಾರೆ. ಇದೇ ರೀತಿಯ ಬೆಡ್ ನಮ್ ರೂಮ್ ಅಲ್ಲಿ ಇದೆ, ಬಟ್ ಅಪ್ಪ ಅಮ್ಮನ ರೂಮ್ ಅಲ್ಲಿ ಇದ್ದಿದ್ದು 15 ವರ್ಷ ಹಳೆ ಬೆಡ್. ಸೊ ಅದನ್ನ ರೀಪ್ಲೇಸ್ ಮಾಡ್ಬೇಕು ಅಂತ ಈ ಒಂದು ಹೊಸ ಬೆಡ್ ನ ತಂದಿದೀವಿ. ಟೆಕ್ಸ್ಚರ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ಸುಮಾರೇ ಸಾಫ್ಟ್ ಬೇರೆ ಇದೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಅಂತ ಇವ್ರು ಹೇಳಿದ್ರು. ನೋಡೋಣ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಈ ಕಡೆ ಒಂದು ಗ್ಲಾಸ್ ನೀರನ್ನ ಇಟ್ಟಿದ್ದೀನಿ, ಈ ಕಡೆ ನಾನು ಕೂತಿದ್ದೀನಿ ಅಂಡ್ ಎಷ್ಟು ಜಂಪ್ ಮಾಡಿದ್ರು ನೀರ್ ಬೀಳಲ್ಲ ಅಂತೆ. ಲೆಟ್ಸ್ ಸಿ ಇದು ವರ್ಕ್ ಆಗುತ್ತಾ ಇಲ್ವಾ ಅಂತ. ಆಕ್ಚುಲಿ ಇದು ವರ್ಕ್ ಆಗ್ತಾ ಇದೆ ಅಂದ್ರೆ ಇದು ತುಂಬಾನೇ ಸ್ಟಡಿ ಆಗಿದೆ ಅಂತ ಅರ್ಥ. ಬೇಸಿಕ್ಲಿ ಅವ್ರು ಹೇಳಿರೋದು, ಈ ಕಡೆ ಯಾರಾದ್ರೂ ಮಲಗಿದಾಗ ಆ ಕಡೆ ಈ ಕಡೆ ಹೊರಲಾಡಿದ್ರೆ ಈ ಕಡೆ ಅವರಿಗೆ ಡಿಸ್ಟರ್ಬ್ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಇಂದ. ಆ ಕಾನ್ಸೆಪ್ಟ್ ಆಕ್ಚುಲಿ ವರ್ಕ್ ಆಗ್ತಾ ಇದೆ. ಎಷ್ಟು ಶೇಕ್ ಮಾಡಿದ್ರು ಆ ನೀರು ಬೀಳ್ತಾನೆ ಇಲ್ಲ. ವಾವ್! ನಿಮ್ಗೂ ಈ ತರದೊಂದು ಬ್ಯೂಟಿಫುಲ್ ಮ್ಯಾಟ್ರೆಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಲಿಂಕ್ ಅಂಡ್ ಡೀಟೇಲ್ಸ್ ನ ಹಾಕಿರ್ತೀನಿ, ಮಿಸ್ ಮಾಡದೆ ಪರ್ಚೇಸ್ ಮಾಡಿ. ಓಕೆನಾ? ಹೇಗಿದೆ ನಮ್ಮೂರಲ್ಲಿ ಮಳೆ ಗಾಳಿ? ಜೋರಾದ ಮಳೆ ಜೋರಾದ ಗಾಳಿ. ಇದ್ರ ನಡುವಲ್ಲಿ ಏನಾದ್ರೂ ಬಿಸಿ ಬಿಸಿ ಆಗಿರುವಂತದ್ದು ಚೆನ್ನಾಗಿರುವಂತ ಅದ್ಭುತವಾದಂತ ಲಂಚ್ ಮಾಡುವಂತ ಆಸೆ. ಹಾಗಿರ್ಬೇಕಾದ್ರೆ ನನಗೆ ಒಂದು ಬ್ಯೂಟಿಫುಲ್ ಲಂಚ್ ಬಾಕ್ಸ್ ಸಿಕ್ತು ಇವತ್ತು. ತಡಾ! ಇದ್ರಲ್ಲಿ ಏನೆಲ್ಲ ಇದೆ ಅಂತ ತೋರಿಸ್ತೀನಿ. 1 2 4 ಬಾಕ್ಸ್ಗಳಿವೆ. ಇದ್ರಲ್ಲೆಲ್ಲ ಏನಿದೆ ಅಂತ ತೋರಿಸ್ತೀನಿ. ದೊಡ್ಡ ಪ್ಲೇಟ್. ವಾವ್! ಎಷ್ಟು ಬಿಸಿಯಾಗಿದೆ ಗೊತ್ತಾ? ಮರ್ಬದ ಹೋಮ್ ಫುಡ್ ಅಂತೆ, ಅಂದ್ರೆ ಇದು ಹೋಮ್ ಕುಕ್ಡ್ ಫುಡ್. ಆಸೆ ಆದಾಗ ನಾವ್ ಯಾವಾಗ್ಲೂ ಹೋಟೆಲ್ ಇಂದ ಹೋಗ್ತಾ ಇರ್ತೀವಿ, ಬಟ್ ಈ ತರ ಮನೆಯಲ್ಲಿ ತಯಾರಿ ಮಾಡುವರ ಹತ್ರ ತಂದು ತಿಂದ್ರೆ ಹೆಲ್ದಿನೂ ಇರುತ್ತೆ, ತುಂಬಾನೇ ರುಚಿಯಾಗಿರುತ್ತೆ ಅಂಡ್ ಡಿಫ್ರೆಂಟ್ ಟೇಸ್ಟ್ ಅಲ್ಲಿ ಕೂಡ ಸಿಗುತ್ತೆ. ನನಗೆ ಇವತ್ತು ಯಾಕೋ ಬಿರಿಯಾನಿ ತಿನ್ಬೇಕು ಅಂತ ಮನ್ಸಾಯ್ತು. ಸೊ ನನ್ನ ಫ್ರೆಂಡಿಗೆ ಹೇಳಿದೆ, ಪ್ರೀತಿಯಿಂದ ಅವರಪ್ಪ ಅಮ್ಮ ನನಗೆ ತಂದು ಕೊಟ್ರು. ಸೊ ಹೇಗಿದೆಯಂತ ತೋರಿಸ್ಲಾ ನಿಮ್ಗೆ? ಬನ್ನಿ. ಇದು ಚಿಕನ್ ಬಿರಿಯಾನಿ. ಇದರಲ್ಲಿ ಬಾದಾಮ್, ಗೋಡಂಬಿ, ದ್ರಾಕ್ಷಿ ಎಲ್ಲನೂ ಹಾಕಿ ಮಾಡಿರುವಂಥದ್ದು. ಆ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿತ್ತು. ರೈಸ್ ನೋಡಿದ್ರೆ ಹಾಕಬೇಕಾದ್ರೇ ಬಿಡಿ ಬಿಡಿ ಆಗಿದೆ. ಈ ಥರ ಇರಬೇಕು ಬಿರಿಯಾನಿ ರೈಸ್ ಅಂದರೆ.
ಅದ್ರ ಜೊತೆಗೇ ಚಿಕನ್ ಚಿಲ್ಲಿ ಎಂಥ ಕಲರ್, ಹಾಗೆಯೇ ಯಾವ ರೀತಿಯಲ್ಲಿ ಅದನ್ನು ಪ್ಯಾಕ್ ಮಾಡಿನೂ ಕೊಟ್ಟಿದ್ದಾರೆ ನೋಡಿ. ಬಿರಿಯಾನಿಗೆ ಸ್ಯಾಲಡ್ ಇರಲೇಬೇಕು. ಒಂದು ಕಡೆ ಬಿರಿಯಾನಿ, ಒಂದು ಕಡೆ ಸ್ಯಾಲಡ್, ಆಮೇಲೆ ಚಿಕನ್ ಚಿಲ್ಲಿ ಆದರೆ ಇದು ಚಿಕನ್ ಹರಿಯಾಲಿ. ನನ್ನ ಫ್ರೆಂಡನ ಅಪ್ಪ ಅಮ್ಮ ಈ ಥರದ ಹೋಮ್ ಕುಕ್ಡ್ ಫುಡ್ ಸರ್ವಿಸ್ನ ಮಾಡ್ತಾ ಇದ್ದಾರೆ. ಇದು ಹಲಾಲ್ ಬಿರಿಯಾನಿ. ಸೊ ಹಾಗಾಗಿ ಯಾವುದೇ ಯೋಚನೆ ಇಲ್ಲದೆ ನೀವು ನೀಟಾಗಿ ಮನೆಯಲ್ಲಿ ತಯಾರಿ ಮಾಡುವಂಥ ಈ ಒಂದು ಫುಡ್ಡನ್ನ ಆರ್ಡರ್ ಮಾಡ್ಬೋದು. ಇನ್ನೊಂದು ನೆನಪಿರಲಿ, ನಾವು ಹೋಟೆಲಿಂದ ಆರ್ಡರ್ ಮಾಡಿದಾಗ GST ಇರುತ್ತೆ, ಇನ್ನು ಮತ್ತಷ್ಟು ಟ್ಯಾಕ್ಸ್ ಇರುತ್ತೆ, ಕ್ವಾಂಟಿಟಿನೂ ಕಮ್ಮಿ ಇರುತ್ತೆ, ರೇಟ್ ಕೂಡ ಹೋಟೆಲ್ ರೇಟೇ ಇರುತ್ತೆ. ಬಟ್ ಇಲ್ಲಿ ನಿಮಗೆ ಫ್ಲೆಕ್ಸಿಬಲ್ ಆಗಿ ಹೋಮ್ ಕುಕ್ಡ್ ಫುಡ್ ಆಗಿರೋದ್ರಿಂದ ಹೆಲ್ದಿನೂ ಇರುತ್ತೆ, ರೇಟ್ ಕೂಡ ಕಮ್ಮಿ ಇರುತ್ತೆ. ಇವರ ಮೆನುನ ನಾನು ಸ್ಕ್ರೀನಲ್ಲಿ ಹಾಕ್ತಾ ಇದ್ದೀನಿ, ತಪ್ಪದೇ ನೋಡಿ. ಜಾಸ್ತಿ ಜನ ಗೆಸ್ಟ್ ಇದ್ದಾಗ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಸ್ಪೆಷಲಿ ಈ ಜನ್ರೇಷನ್ ಅವ್ರಿಗೆಲ್ಲ ಜಾಸ್ತಿ ಜನರು ಬಂದಾಗ ಕುಕ್ ಮಾಡೋದಕ್ಕೂ ಕಷ್ಟ ಆಗುತ್ತೆ. ಈ ಹೊಟ್ಟೆಗೆ ಈ ಚಳಿಗಾಲದಲ್ಲಿ, ಈ ಮಳೆಗಾಲದಲ್ಲಿ ಇಲ್ಲಿ ಈ ತರ ಬಿಸಿ ಬಿಸಿ ಬಿರಿಯಾನಿ ಜೊತೆಗೆ ಮತ್ತಷ್ಟು ಚಿಕನ್ ಐಟಮ್ ಸಿಕ್ಕಿದಾಗ ಒಂದ್ ವಿಷಯ ಹೇಳ, ನೀವು ಉಡುಪಿ ಸುತ್ತಮುತ್ತ ಇದ್ರೆ ದಯವಿಟ್ಟು ಇವರ ಹೋಮ್ ಫುಡ್ ಡೆಲಿವರಿನ ಒಂದ್ಸತಿ ಅದು ಟ್ರೈ ಮಾಡಿ. ಅದ್ರಲ್ಲೂ ಇದೆರಡನ್ನ ಮಿಸ್ ಮಾಡದೆ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇದ್ರ ಹೆಸರೇನು ಅಂತ ಕೇಳಿ ಅವ್ರ ಹತ್ರ ಖಂಡಿತವಾಗ್ಲೂ ಹಾಕ್ತೀನಿ. ಅಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತಾ ಇದ್ದೀನಿ, ಸ್ಕ್ರೀನ್ ಮೇಲೇನು ಬರ್ತಾ ಇದೆ. ಇಂಥ ವುಮೆನ್ ಹೋಮ್ ಮೇಕರ್ಸ್ಗೆ ನಮ್ಮ ಸಪೋರ್ಟ್ ಇರಲೇಬೇಕು. ಏನಂತೀರಾ? ವಾವ್, ಸೂಪರ್. ಯಾರಾದ್ರೂ ಹೊಸ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ನನ್ನ ಬೆಂಬಲ ಸದಾ ಇರುತ್ತೆ ಇದೇ ರೀತಿ. ಇವಾಗ ಲಂಚ್ ನ ಮುಗಿಸಿ ಆಮೇಲೆ ಸಿಗ್ತೀನಿ. ಹಾಗೆ ಮಳೆಗಾಲದ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತೀನಿ. ಸೊ ವಿಡಿಯೋನ ನೋಡ್ತಾನೆ ಇರಿ. ಇದು ಮಾವಿನ ಹಣ್ಣು ಸೀಸನ್ ಅಲ್ಲ, ನಮ್ಮ ಮನೆಯಲ್ಲಿ ತುಂಬಾನೇ ಮಾವಿನ ಹಣ್ಣು ಆಗುತ್ತೆ. ಆದ್ರೆ ಇದು ನಮ್ಮ ಮನೆದಲ್ಲ, ಇದು ನಾವು ಮಾರ್ಕೆಟ್ ಇಂದ ತಂದಿದ್ದು. ನಮ್ಮ ಮನೆಯಲ್ಲಿ ಪುಟ್ಟು ಮ್ಯಾಂಗೋ ಆಗುತ್ತೆ, ಅದನ್ನ ಅಮ್ಮ ಮಾಡಿದ್ದೇನೆ. ಮಾವಿನಕಾಯಿ ರಸಾಯನ ಅಂತ ಮಾಡ್ತಾರೆ. ಅದ್ರದ್ದು ವಿಡಿಯೋ ಹಾಕ್ತೀನಿ, ನೋಡಿ. ನಮ್ಮ ಮನೆಯಲ್ಲಿ 4 ಮರ ಇದೆ. 4 ಮರದಲ್ಲೂ ಬೇರೆ ಬೇರೆ ರೀತಿಯ ಮಾವಿನ ಹಣ್ಣು ಆಗುತ್ತೆ. ಇದು ಪದಾರ್ಥ ಮಾಡುವಂಥ ಮಾವಿನ ಹಣ್ಣು. ಸೊ ಅದರಲ್ಲಿ ಅಮ್ಮ ಮಾಡಿರುವಂಥ ಮಾವಿನಕಾಯಿ ರಸಾಯನ ಇದು. ಹೇಗಿತ್ತು ಮಾವಿನಕಾಯಿ ರಸಾಯನ? ಚೆನ್ನಾಗಿತ್ತ? ರೆಸಿಪಿ ಬೇಕು ಅಂದ್ರೆ ಹೇಳಿ. ಬಟ್ ಇವಾಗ ಇದಿರೋದು, ಇದು ನನ್ನ ಫೇವ್ರೆಟ್ ಫ್ರೂಟ್. ಯಾರಿಗೆ ತುಂಬಾ ಇಷ್ಟ? ಮಗಳಿಗೆ. ನನಗೆ ತುಂಬಾ ಇಷ್ಟ. ನಿನ್ನೆ ನಾನು ಪಪ್ಪ ಅಮ್ಮ ಸೇರಿ ಏನಿದು ಹಲಸಿನ ಹಣ್ಣು ಸಿಪ್ಪೆ ಎಲ್ಲ ತೆಗ್ದ್ವಿ. ಇದ್ರದ್ದು ಒಂದು ಸ್ನಾಕ್ಸ್ ರೆಸಿಪಿ ಮಾಡ್ತೀವಿ ಇವಾಗ. ಬಟ್ ಇನ್ನ ಸ್ವಲ್ಪ ಉಳ್ದಿತ್ತಲ್ಲ, ಅದು ಈ ಡಬ್ಬಕ್ಕೆ ಹಾಕಿ ಇಟ್ಟಿದ್ದೀವಿ. ಇದು ನಮ್ಮ ಮನೆ ಮರದ್ದು. ಏತ್ ಮರ ಉಂಟು ಎಂಕಲ್ಲಾಡು? 4 ಹಲಸಿನ ಹಣ್ಣು ಮರ ಇದೆ, 4 ಮಾವಿನ ಹಣ್ಣು ಮರ ಇದೆ ನಮ್ಮ ಮನೆಯಲ್ಲಿ, ಗೊತ್ತಾ? ಜೋರಾಗಿ ಮಳೆ ಬಂದಾಗ ನಾವೆಲ್ಲ ಓಡಿ ಹೋಗೋದು, ಯಾರು ಜಾಸ್ತಿ ಸಿಗುತ್ತೆ ಅಂತ ಯಾರಿಗೆ. ಎಲ್ಲ ಹೆಕ್ಕಿ ಬರ್ತಾ ಇದ್ವಿ. ಆಮೇಲೆ ಅಕ್ಕಪಕ್ಕ ಮನೆಯವರೆಲ್ಲ ಕೇಳ್ತಾ ಇದ್ರು, ಅವ್ರಿಗೂ ಕೊಡ್ತಾ ಇದ್ವಿ. ಇದು ಈ ವರ್ಷದ ಮೊದಲನೇ ಹಲಸಿನ ಹಣ್ಣು ನಮ್ಮ ಮರದಲ್ಲಿ ಆಗಿರೋದು. ಮಾವಿನ ಹಣ್ಣು ತಿನ್ನೋಣ ಅಲ್ಲ? ಆರೆಂಜ್ ಸೂಪರ್. ಮಾವಿನ ಹಣ್ಣು ವರ್ಷಕ್ಕೆ ಒಂದ್ಸತಿ ಬರುತ್ತೆ, ಅದ್ರಲ್ಲಿ ಸಿಪ್ಪೆ ಎಲ್ಲ ವೇಸ್ಟ್ ಮಾಡ್ಬೇಕಾ? ಸೂಪರ್ ಅತ್ತೆ. ನನ್ಗೆ ಮಲ್ಲಿಕಾ, ಆಪೂಸ್, ನಮ್ಮ ಮರದ್ದು ಮಾವಿನ ಹಣ್ಣೆಲ್ಲ ತುಂಬಾನೇ ಇಷ್ಟ. ಇದಕ್ಕೆ ಇಷ್ಟ ಮಲ್ಲಿಕಾ. ಇಜ್ಜಿಡಬೇಕು ಕಾಟತಿ ನೋಡೋದ. ಇಲ್ಲ ಅಂದ್ರೆ ಕಾಟ್ ಮಾವಿನ ಹಣ್ಣು ತಿನ್ಬೇಕು. ನಿಮ್ಮ ಮನೆಯಲ್ಲಿ ಮಾವಿನ ಹಣ್ಣು ಆದ್ರೆ ನನಗೆ ಸ್ವಲ್ಪ ಕಳಿಸಿ ಆಯ್ತಾ, ಪ್ಲೀಸ್. ಎಲ್ಲೇ ಬರ್ಬೇಕು ಚೀಲ ನೋಡ್ಕೊಂಡು. 24 hours ಮಾವಿನ ಹಣ್ಣು ಫುಡ್ ಚಾಲೆಂಜ್ ಮಾಡ್ಬೇಕಾ? ಹೇಳಿ ತಪ್ಪದೆ. ಅಂಡ್ ನಾನು ಅಡ್ರೆಸ್ ಕೊಡ್ತೀನಿ, ಯಾರ್ಯಾರು ಮಾವಿನ ಹಣ್ಣು ತರ್ತೀರಾ. ಓಕೆ. ಈ ಸಿಪ್ಪೆ ಚೆನ್ನಾಗಿದೆ, ಅದಕ್ಕೆ ತಿಂತಾ ಇದ್ದೀನಿ. ಹಾಗಂತ ಎಲ್ಲಾ ಮಾವಿನ ಹಣ್ಣು ಸಿಪ್ಪೆ ಚೆನ್ನಾಗಿರಲ್ಲ. ಮನೆಯಲ್ಲಿ ಹೇಗ್ ಬೇಕೋ ಹಾಗೆ ತಿನ್ಬೋದು, ಬಟ್ ಹೊರಗಡೆ ಹೋದ್ರೆ ಕಟ್ ಮಾಡಿನೇ ಸ್ಟೈಲ್ ಅಲ್ಲಿ ತಿನ್ಬೇಕು.
ಮಾವಿನ ಹಣ್ಣದ್ದು ತುಂಬಾನೇ ಸ್ಟೋರೀಸ್ ಇದೆ. ನಮ್ಮ ಮನೆಯಲ್ಲಿ ತುಂಬಾ ಮಾವಿನ ಹಣ್ಣಲ್ಲ. ಮಳೆಗಾಲ ಟೈಮ್ ನಲ್ಲಿ ನಾನು ಅಮ್ಮ ಕೂತು ಒಂದ್ ದೊಡ್ಡ ಪೇಪರ್ ಇಟ್ಕೊಂಡು 10 ಮಾವಿನಕಾಯಿ ತಿಂತಾ ಇದ್ವಿ. ಅಂದ್ರೆ ಪುಟ್ಟದು. ಆಮೇಲೆ ಪ್ರತಿದಿನ ಮಾವಿನಕಾಯಿದು ರಸಾಯನ ಮಾಡ್ತಾ ಇದ್ರು. ಅದು ಮಿಸ್ ಮಾಡದೆ ಆ ಸೀಸನ್ ಅಲ್ಲಿ 2 months ಫಿಕ್ಸ್ಡ್ ಆಗಿ ತಿಂತಾ ಇದ್ವಿ. ಅತ್ತೆ ಇದು ನಮ್ಮ ಮನೆಯಲ್ಲಿ ಆಗಿರುವಂಥ ಪೈನಾಪಲ್. ನಮ್ಮ ಮನೆಯಲ್ಲಿ ಸೀಬೆ ಆಗುತ್ತೆ, ಪೈನಾಪಲ್ ಆಗುತ್ತೆ, ಮಾವಿನ ಹಣ್ಣು ಆಗುತ್ತೆ, ಜಾಕ್ ಫ್ರೂಟ್ ಆಗುತ್ತೆ, ಬಟರ್ ಫ್ರೂಟ್ ಆಗುತ್ತೆ, ಆಮೇಲೆ ಜಂಬೂ ನೇರಳೆ ಅಂತ ಹೇಳ್ತೀವಲ್ಲ ಅದೂ ಆಗುತ್ತೆ. ಸೊ ತುಂಬ ವೆರೈಟೀಸ್ ಫ್ರೂಟ್ಸೇ ಆಗುತ್ತೆ. ಅವಾಗ ಹೇಳಿದ್ನಲ್ಲ ಹಲಸಿನಣ್ಣಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತೀನಿ ಅಂತ. ಇದರಲ್ಲಿ ಹಲಸಿನಣ್ಣು, ನೆನೆಸಿರುವಂಥ ಅಕ್ಕಿ, ಏಲಕ್ಕಿ, ಪೆಪ್ಪರ್ ಹಾಗೆಯೇ ಬೆಲ್ಲ ಹಾಕಿ ಮಿಕ್ಸಿನಲ್ಲಿ ಕಡ್ದಿರುವಂಥದ್ದು. ಇದೆಲ್ಲ ಚೆನ್ನಾಗಿ ಪೇಸ್ಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದ್ರ ಜೊತೆಗೇನೆ ತುರಿದಿರುವಂಥ ತೆಂಗಿನಕಾಯಿನ ಹಾಕಬೇಕು. ಇದೆಲ್ಲ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಲ್ಲಿಗೆ ಇದು ರೆಡಿ ಆಗುತ್ತೆ. ಇನ್ನು ಒಂದು ಬಾಣಲೆನಲ್ಲಿ ಎಣ್ಣೆ ಬಿಸಿ ಆದಮೇಲೆ ಪುಟ್ಟದಾಗಿ ಇದನ್ನು ಹಾಕ್ತಾ ಹೋಗಬೇಕು. ಇದರ ಹೆಸರು ತುಳುನಲ್ಲಿ ಗಾರಿಗೆ ಅಂತ ಹೇಳ್ತೀವಿ. ಮಳೆ ಬರ್ತಾ ಇರಬೇಕಾದ್ರೆ ಈ ಥರ ಮಳೆಗಾಲದ ಸ್ನ್ಯಾಕ್ಸ್ ತಿನ್ನೋ ಅದ್ಭುತನೇ ಬೇರೆ. ನನಗಂತೂ ಇದಿಷ್ಟ. ಬಟ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರೋದಲ್ವಾ, ಜಾಸ್ತಿ ತಿನ್ನಕ್ಕೆ ಹೋಗಬೇಡಿ ಆಯಿತಾ, ಡಯಟ್ ಕಾನ್ಷಿಯಸ್ ಎಲ್ಲ ಇರೋರು. ಬಿಸಿ ಬಿಸಿ ಗಾರಿಗೆ ಇದನ್ನ ನಾವು ಜಾಕ್ ಫ್ರೂಟ್ ಇಂದ ಮಾಡಿರೋದು. ಬಿಸಿ ಇದೆ, ಇವಾಗಷ್ಟೇ ಮಾಡಿರೋದಲ್ವಾ. ನೋಡಿ ಒಳಗಡೆ ಯೆಲ್ಲೋ ಕಲರ್ ಇದೆ, ಈ ಥರ ಕ್ರಿಸ್ಪಿಯಾಗಿದೆ. ಈ ಬೆಕ್ಕು ಸುಮ್ಮನೆ ಮ್ಯಾವ್ ಮಾಡುತ್ತೆ, ಅದಂತೂ ಇದನ್ನು ತಿನ್ನಲ್ಲ. ಚೆನ್ನಾಗಿದೆ, ಬಿಸಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇದೆ. ಎಲ್ಲರೂ ಇವಾಗ ಸಂಜೆ ತಿಂತೀವಿ. ನಾನು ಏನು ನಾನು ಅಮ್ಮ ಪ್ರತಿದಿನ ವಾಕಿಂಗ್ ಹೋದಾಗ ಇದು ನೋಡೋಕ್ಕೆ ಸಿಗುತ್ತೆ. ಈ ಕಾಯಿಗಳು ಇದೆಲ್ಲ ಅಮ್ಮ ಹೇಳ್ತಾರೆ ಅವ್ರ ಕಾಲದಲ್ಲೆಲ್ಲ ತಿಂತಾಯಿದ್ರು ಅಂತ. ನಾನು ತಿಂತೀನಿ ಇವಾಗ 1-2. ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಏನಿದು ಹೆಸರು ಅಂತ ಗೆಸ್ ಮಾಡಿ. ಪ್ರತಿದಿನ ಸಂಜೆ ಈ ಥರ ಹೊರಗಡೆ ವಾಕಿಂಗ್ ಬರ್ತೀವಿ. ಸೊ ವಾಕಿಂಗ್ ಬಂದಾಗ ಬ್ಯೂಟಿಫುಲ್ ವಾತಾವರಣ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಲಕ್ ಇವತ್ತು ಮಳೆ ಇಲ್ಲ, ಸೊ ಹಾಗಾಗಿ ವಾಕಿಂಗ್ ಬರೋ ಚಾನ್ಸ್ ಮತ್ತೆ ಸಿಕ್ತು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ ಅಲ್ವಾ? ಸೊ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಕೂಡ ಮಾಡಿ. ಲಾಟ್ಸ್ ಆಫ್ ಲವ್. ಬಾಯ್.